ವಿರಾಮದ ಬಳಿಕ ಮತ್ತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಬಿಗ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇವತ್ತಿನ ಪ್ರಮುಖವಾಗಿರುವಂತಹ ಸುದ್ದಿ, ಯಾಕಂದ್ರೆ ನಿನ್ನೆ ನಡೆದಿರುವಂತಹ ಸುದ್ದಿ, ಕುಡುಪಿನಲ್ಲಿರುವಂತಹ ಭಟ್ರಕಲ್ಲುಟ್ಟಿ ದೇವಸ್ಥಾನದ ಮೈದಾನದಲ್ಲಿ ಒಂದು ಅಪರಿಚಿತ ಶವ ಪತ್ತೆಯಾಗಿತ್ತು. ಅಪರಿಚಿತ ಶವ ಪತ್ತೆಯಾದ ನಂತರ ಆಗಿರುವಂತಹ ವಿಚಾರಗಳು, ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯವಾಗಿರುವಂತಹ ಒಂದು ಸಾಮಾನ್ಯವಾಗಿರುವಂಥ ಸಾವು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಆದರೆ ಅದನ್ನು ನಿಜವಾಗ್ಲೂ ಕೂಡ ನೋಡಿದಾಗ ಅದು ಹತ್ಯೆ ಆಗಿದೆ. ಅದರಲ್ಲೂ ಕೂಡ ಆ ಹತ್ಯೆ ಆಗಿರುವಂತಹ ಅಪರಿಚಿತ ಯುವಕ ಏನಿದ್ದಾರೆ, ಅಪರಿಚಿತ ವ್ಯಕ್ತಿ ಏನಿದ್ದಾರೆ, ಆತನನ್ನು ಅತ್ಯಂತ ಕ್ರೂರವಾಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ಹೊಡೆದು ಆತನನ್ನು ಕೊಲ್ಲಲಾಗಿದೆ ಅನ್ನುವಂಥದ್ದು ಬಹಳಷ್ಟು ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಯಾಕಂತ ಬಂದಾಗ ಇಂತಹ ಹತ್ಯೆಗಳನ್ನು ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ನಾವುಗಳು ನೋಡ್ತಾ ಇದ್ವಿ. ಆದರೆ ಇಂತಹ ಕ್ರೂರ ಮನಸ್ಥಿತಿಗಳು, ಇಂತಹ ಹೇಯ ಘಟನೆಯನ್ನು ಮಾಡುವಂಥ ಮನಸ್ಥಿತಿಗಳು ನಮ್ಮ ಮಂಗಳೂರಿನಲ್ಲಿ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ. ನಾನು ಆಗಲೇ ಹೇಳಿದಾಗೆ ಆಗಿನ ಸ್ಟೋರಿ ನಾವು ಮಾತಾಡ್ತಿರುವಂಥದ್ದು ನಮ್ಮ ದೇಶದಲ್ಲೇ ಇದ್ದುಕೊಂಡು ನಮ್ಮ ದೇಶವನ್ನು ದ್ವೇಷಿಸುವಂತಹ ಮಹಿಳೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ನಮ್ಮ ಮಂಗಳೂರಿನಲ್ಲಿ ಅಂತಹ ಮಹಿಳೆ ಒಂದು ಕಡೆ ಇದ್ದಾಳೆ ಅಂತ ಬಂದಾಗ, ನಮ್ಮ ಮಂಗಳೂರಿನಲ್ಲಿ ಇಂತಹ ಹೇಯವಾಗಿರುವಂತಹ ಮಾನವೀಯತೆಯನ್ನು ಮರೆತಿರುವಂತಹ ರಾಕ್ಷಸರ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಹೊಡೆದು ಕೊಂದಿರುವಂತಹ ರಕ್ಕಸರು ನಮ್ಮ ಮಂಗಳೂರಿನಲ್ಲಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಶಾಕಿಂಗ್ ಆಗಿರುವಂತಹ ಸುದ್ದಿ. ಯಾಕಂದರೆ ಯಾವ ರೀತಿ ಹೊಡಿತಾರೆ ಅಂತ ಬಂದಾಗ, ಕ್ರಿಕೆಟ್ ಆಡುವಂತಹ ಸಂದರ್ಭ, ಕ್ರಿಕೆಟ್ ಮೈದಾನದಲ್ಲಿ ನಡೆದಿರುವಂತಹ ಘಟನೆ, 25 ಜನರು ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನು ಕೈಯಿಂದ ಹೊಡಿತಾರೆ, ಕಾಲಿನಿಂದ ತುಳಿತಾರೆ, ಬ್ಯಾಟ್ನಿಂದ ಹೊಡಿತಾರೆ, ತಲೆಗೆ ಹೊಡಿತಾರೆ, ಬೆನ್ನು ಮೂಳೆ ಮುರಿಯುವಷ್ಟರ ರೀತಿಯಲ್ಲಿ ಹೊಡಿತಾರೆ. ಆತ ನರಳಿ ಪ್ರಾಣ ಬಿಡ್ತಾನೆ. ಎಲ್ಲೋ ಬಿಹಾರದಲ್ಲಿ ನಡೆದಿರುವಂಥ ಘಟನೆ ಅಲ್ಲ, ಒನ್ಸ್ಗೆ ನಮ್ಮ ಮಂಗಳೂರಿನ ಕುಡುಪಿನ ಭಟ್ರಕಲ್ಲುಟ್ಟಿ ದೇವಸ್ಥಾನದ ಮೈದಾನದಲ್ಲಿ ನಡೆದಿರುವಂತಹ ಈ ಒಂದು ಹೇಯ ಘಟನೆ, ನಾಚಿಕೆಗೇಡಿನ ಸಂಗತಿ. ಏನಾಗಿದೆ, ಏನು ಕತೆ, ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಶಿಕ್ಯೋರ್ ಅವರು ಹೊಡೆದಿದ್ದೀವಿ ಅಂತ ನಿಜ ಹೇಳ್ತಾ ಇದ್ದಾರೆ. ಬಟ್ ಪ್ರತಿಯೊಬ್ಬರು ಕೆಲವರಿಗೆ ಸುಮ್ಮನೆ ನನ್ನ ಫ್ರೆಂಡ್ಸ್ ಹೊಡಿತಾ ಇದ್ರು ಅಥವಾ ನಾವು ಕೂಡ ಸೇರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಖಚಿತ ಇಲ್ಲ. ಸೊ ನಾವು 15 ಜನ ಸಿಕ್ಯೂರ್ ಆಗಿದ್ದಾರೆ. ಸೊ ಅವ್ರದ್ದು ಈಗ ಫರ್ದರ್ ಸ್ಟೇಟ್ಮೆಂಟ್ಸ್ ಮತ್ತು ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇದೆ. ಸಚಿನ್ ಈಗ ಸದ್ಯಕ್ಕೆ ಫಸ್ಟ್ ಪರ್ಸನ್ ಹೂ ಅಸಾಲ್ಟೆಡ್. ಬಟ್ ಇನ್ನೂ ಅವ್ರದ್ದು ನಾವು ಪೊಲೀಸ್ ಕಸ್ಟಡಿ ತಗೊಳ್ಳುವಾಗ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗ್ತಿದೆ. ಇಲ್ಲಿ ಅವರು ಕುಡುಪು ಲೋಕಲ್ ಆಟೋ ಡ್ರೈವರ್ ರವೀಂದ್ರನ್ ಅಂತ ಮಾಜಿ ಕಾರ್ಪೊರೇಟರ್ದು ಗಂಡ ಅದು ಹೆಸರು ಕೂಡ ಬರ್ತಾ ಇದೆ. ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಂಡ್ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀವಿ.
ಇದು ಮತ್ತೊಂದು ಬಿಗ್ ಅಪ್ಡೇಟ್ಸ್ ಇವತ್ತಿನ ದಿನ. ಯಾಕಂದರೆ ಮಂಗಳೂರಿನಲ್ಲಿ ನಡೆದಿರುವಂತಹ ಹೇಯವಾಗಿರುವಂತಹ ಕೃತ್ಯ ಇದು. ಕೈನಿಂದ, ಕೋಲುಗಳಿಂದ, ಕಾಲಿನಿಂದ ತುಳಿದು ಹತ್ಯೆ ಮಾಡಿರುವಂತಹ ಘಟನೆ ಇದು. ಬಹಳಷ್ಟು ನಾಚಿಕೆಗೇಡಿನ ಸಂಗತಿ. ಭಟ್ರಕಲ್ಲುಟ್ಟಿ ದೈವಸ್ಥಾನದ ಬಳಿ ಅಪರಿಚಿತ ಶವ ಪತ್ತೆ ಪ್ರಕರಣ. ಕುಡುಪುವಿನಲ್ಲಿರುವಂತಹ ಭಟ್ರಕಲ್ಲುಟ್ಟಿ ದೈವಸ್ಥಾನ, ಆ ದೈವಸ್ಥಾನದ ಮೈದಾನದ ಬಳಿ ಪತ್ತೆಯಾಗಿರುವಂತಹ ಅಪರಿಚಿತ ಶವ ನಿನ್ನೆ ಪತ್ತೆಯಾಗಿತ್ತು. ಬಹಳಷ್ಟು ಚರ್ಚೆಗಳು ಹುಟ್ಟುಹಾಕಿತ್ತಿರುವಂತಹ ಪ್ರಕರಣ ಇದು. ಭಟ್ರಕಲ್ಲುಟ್ಟಿ ದೇವಸ್ಥಾನದ ಬಳಿ ಪತ್ತೆಯಾಗಿರುವಂತಹ ಅಪರಿಚಿತ ಶವ. ಕುಡುಪು ಅಪರಿಚಿತ ಯುವಕನ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣ ನಾನು ಆಗಲೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಿಂದ ಈ ಒಂದು ಇನ್ವೆಸ್ಟಿಗೇಷನ್, ಈ ಒಂದು ಕೊಲೆ ಪ್ರಕರಣದ ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ಬಂದು ತಲುಪಿರುವಂಥದ್ದು. ಯಾಕಂದರೆ ಯುವಕನನ್ನು ಹೊಡೆದು ಕೊಂದಿರುವಂತಹ 25 ಜನ, ಶಾಕಿಂಗ್ ಆಗಿರುವಂತಹ ವಿಚಾರ ಸಿಕ್ಕಿಬಿದ್ದದ್ದೇ ಅಲ್ಲಿಂದ. 25 ಜನ ಸೇರಿಕೊಂಡು ಒಬ್ಬನನ್ನ ಕೊಲ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಇದು ಹೇಯವಾಗಿರುವಂತಹ, ಮಾನವೀಯತೆ ಮರೆತಿರುವಂತಹ ರಕ್ಕಸದ ಪರಮಾವಧಿಯ ಕೃತ್ಯ ಇದು. ಇಲ್ಲಿ 25 ಜನರು ಸೇರಿಕೊಂಡು ಮಾಡಿರುವಂತಹ ಈ ಒಂದು ಕೃತ್ಯದಲ್ಲಿ 15 ಜನರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. 15 ಜನರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಒಬ್ಬನನ್ನ ಬರ್ಬರವಾಗಿ ಈ ರೀತಿ ಕ್ರಿಕೆಟ್ ಬ್ಯಾಟ್ನಿಂದ, ವಿಕೆಟ್ನಿಂದ ಹೊಡೆದು ಈ ರೀತಿ ಕೊಲೆ ಮಾಡಿದ್ದಾರೆ. ಕ್ರಿಕೆಟ್ ಆಟವಾಡ್ತಾ ಇದ್ದಂತಹ ಗುಂಪಿನಿಂದ ನಡೆದಿರುವಂತಹ ಕೊಲೆ ಇದು. ಗುಂಪು ಹತ್ಯೆ, 25 ಜನರು ಸೇರಿಕೊಂಡು ಮಾಡಿರುವಂತಹ ಈ ಒಂದು ದುರಂತವಾಗಿರುವಂತಹ, ಬರ್ಬರವಾಗಿರುವಂತಹ ಹತ್ಯೆ. ಇವೆಲ್ಲದರ ಜೊತೆಗೆ ಕೈಯಿಂದ, ಕೋಲುಗಳಿಂದ, ಕಾಲಿನಿಂದ ತುಳಿದು ಆತನ ಬೆನ್ನು ಮೂಳೆಯನ್ನು ಮುರಿದು ಬರ್ಬರವಾಗಿ ಆತನನ್ನು ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಿದ್ದಾರೆ ಈ ಪಾಪಿಗಳು, 25 ಜನರು ಸೇರಿಕೊಂಡು. ಗಮನಿಸಿ, ಈ 15 ಜನರು, ಒಟ್ಟು 25 ಜನರು ಈ ಕೊಲೆ ಪ್ರಕರಣದಲ್ಲಿದ್ದಾರೆ. 25 ಜನರ ಗುಂಪೊಂದು ಸೇರಿಕೊಂಡು ಒಬ್ಬನನ್ನ ಕೊಲೆ ಮಾಡಿರುವಂತಹ ಹೇಯವಾಗಿರುವಂತಹ ಕೃತ್ಯ. ಮನಸ್ಸೋ ಇಚ್ಛೆ ಥಳಿಸಿ ಹೊಡೆದು, ಬ್ಯಾಟ್ನಿಂದೆಲ್ಲ ಹೊಡೆದು ಬೆನ್ನು ಮೂಳೆಯನ್ನ ಮುರಿದು ಈ ರೀತಿ ಬರ್ಬರವಾಗಿರುವಂತಹ ಹತ್ಯೆಯನ್ನು ಮಾಡಿರುವಂತಹ 25 ಜನರಲ್ಲಿ 15 ಜನರ ಬಂಧನ ಆಗಿದೆ. ಆ 15 ಜನರ ಭಾವಚಿತ್ರವನ್ನು, ಫೋಟೋವನ್ನು ನಾವು ಗಮನಿಸ್ತಾ ಇದ್ದೀರಿ. ಈ 15 ಜನ ಯುವಕರು ಈ ಕೊಲೆ ಕೇಸ್ನಲ್ಲಿ, ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಹಿನ್ನೆಲೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗಲ್ವಾರ್ ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಪ್ರೆಸ್ ಮೀಟನ್ನು ಕರೆದು. ಯಾಕೆಂದರೆ 25 ಜನರು ಈ ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ 15 ಜನರ ಬಂಧನ ಆಗಿರುವಂಥದ್ದು. ಯಾಕಂದರೆ ಒಂದು ಹೇಯವಾಗಿರುವಂತಹ ಕೃತ್ಯ ಇದು. ಯಾಕಂದರೆ ಇದನ್ನು ಎಲ್ಲರೂ ಕೂಡ ಖಂಡಿಸಬೇಕು, ಮಂಗಳೂರಿನ ಜನತೆ. ಯಾಕಂದರೆ ಇಲ್ಲಿ ಯಾವುದೇ ವಿಚಾರ ಬರಲ್ಲ. ಒಬ್ಬ ವ್ಯಕ್ತಿಯನ್ನು ಈ ರೀತಿ ಮನಸ್ಥಿತಿಯಲ್ಲಿ ಮನಸೋ ಇಚ್ಛೆ ಬಂದು ಥಳಿಸಿ ಕೊಂದು ಹಾಕ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಶಾಕಿಂಗ್ ಆಗಿರುವಂತಹ ಮೈಂಡ್ ಸೆಟ್ ಇದು. ನಾನು ಆಗಲೇ ಹೇಳಿದಾಗೆ ಉತ್ತರ ಪ್ರದೇಶ, ಬಿಹಾರದಲ್ಲಿ ಇಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಮಂಗಳೂರಿನಲ್ಲೇ ಆಗ್ತಾ ಇದೆ ಅಂತ ಬಂದಾಗ ಭಾಳಷ್ಟು ಶಾಕಿಂಗ್ ಆಗಿರುವಂತಹ ಘಟನೆ. 15 ಜನರ ಬಂಧನ ಆಗಿದೆ. ಇನ್ನು 10 ಜನರಿಗೋಸ್ಕರ ಪೊಲೀಸರು ಹುಡುಕಾಡ್ತಾ ಇದ್ದಾರೆ.
ಸಿಕ್ಕಿಯವ್ರು ಅವರು ಹೊಡೆದಿದ್ದೀವಿ ಅಂತ ನಿಜ ಹೇಳ್ತಾ ಇದ್ದಾರೆ. ಬಟ್ ಪ್ರತಿಯೊಬ್ಬರು ಕೆಲವರಿಗೆ ಸುಮ್ಮನೆ ನನ್ನ ಫ್ರೆಂಡ್ಸ್ ಹೊಡಿತಾ ಇದ್ರು ಅಥವಾ ನಾವು ಕೂಡ ಸೇರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಖಚಿತ ಇಲ್ಲ. ಸೊ ನಾವು 15 ಜನ ಸಿಕ್ಯೂರ್ ಆಗಿದ್ದಾರೆ. ಸೊ ಅವ್ರದ್ದು ಈಗ ಫರ್ದರ್ ಸ್ಟೇಟ್ಮೆಂಟ್ಸ್ ಮತ್ತು ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇದೆ. ಸಚಿನ್ ಈಗ ಸದ್ಯಕ್ಕೆ ಫಸ್ಟ್ ಪರ್ಸನ್ ಹೂ ಅಸಾಲ್ಟೆಡ್. ಬಟ್ ಇನ್ನೂ ಅವ್ರದ್ದು ನಾವು ಪೊಲೀಸ್ ಕಸ್ಟಡಿ ತಗೊಳ್ಳುವಾಗ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗ್ತದೆ. ಇಲ್ಲಿ ಅವರು ಕುಡುಪು ಲೋಕಲ್ ಆಟೋ ಡ್ರೈವರ್. ರವೀಂದ್ರನ್ ಅಂತ ಮಾಜಿ ಕಾರ್ಪೊರೇಟರ್ದು ಗಂಡದು ಹೆಸರು ಕೂಡ ಬರ್ತಾ ಇದೆ. ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಂಡ್ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಸಿಕ್ಕಿಯವ್ರು ಅವರು ಹೊಡೆದಿದ್ದೀವಿ ಅಂತ ನಿಜ. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾಜಿ ಕಾರ್ಪೊರೇಟರ್ ಅವರ ಗಂಡ ಅವರ ಹೆಸರನ್ನು ಕೂಡ ಅವರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಮಂಗಳೂರು ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಅವರ ಪತಿಯು ಕೂಡ ಇದರಲ್ಲಿ ಉಲ್ಲೇಖ ಆಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು 15 ಜನರನ್ನು ಬಂಧಿಸಿದ್ದಾರೆ. ಇನ್ನು 10 ಜನರಿಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಗೃಹ ಸಚಿವರು ಪರಮೇಶ್ವರ್ ಅವರು ಈ ಒಂದು ಗುಂಪು ಹತ್ಯೆಯ ಬಗ್ಗೆ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಂತಹ ಮನಸ್ಥಿತಿ ಹೇಗೆ ಬರುತ್ತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಈ ರೀತಿಯ ಗಲಾಟೆಗಳು ಇಂತಹ ವಿಚಾರಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವೆಲ್ಲ ಜೊತೆಗೆ ಗೃಹ ಸಚಿವರು ಹೋಮ್ ಮಿನಿಸ್ಟರ್, ರಾಜ್ಯದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಈ ಒಂದು ಗುಂಪು ಹತ್ಯೆಯ ಬಗ್ಗೆ ಏನು ಹೇಳಿದ್ದಾರೆ? ಎಸ್, whether he has come from outside the state or within the state. I was told it's just a report that this individual was shouting Pakistan Zindabad and things like that when there was a cricket match going on, a local cricket match. And when they heard this, a few people got together and beat him and all that. That incident has happened, and subsequently, he didn't die on the spot, but they said it's later on he died because of the shock and so on and things like that. But I'm yet to get the actual report, and nearly 10 or 12 people have been arrested, and further investigation is going on. This is at this point of time. So we will definitely take this very seriously, because this kind of things should not happen anywhere, not only in Karnataka, anywhere. But Karnataka, such a peaceful state, we don't want to allow these kind of things.
ಮಂಗಳೂರಿನಲ್ಲಿ ನಡೆದಿರುವಂತಹ ಹೇಯವಾಗಿರುವಂತಹ ಅಮಾನವೀಯವಾಗಿರುವಂತಹ ಕೃತ್ಯ ಇದು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಇತರ ಕಡೆಗಳಲ್ಲಿ ನಾವು ಕೇಳ್ತಾ ಇದ್ವಿ, ಆದರೆ ಮಂಗಳೂರಿನಲ್ಲಿ ಇಂತಹ ಕ್ರೂರ ಮನಸ್ಥಿತಿಗಳು ಇದೆ ಅಂತ ಬಂದಾಗ, ಒಬ್ಬ ವ್ಯಕ್ತಿಯನ್ನು ಹೊಡೆದು 25 ಜನರು ಸಾಯಿಸ್ತಾರೆ ಅಂತ ಬಂದಾಗ, ಇವೆಲ್ಲದರ ಜೊತೆಗೆ ಈ ಒಂದು ಅಪರಿಚಿತ ಶವ ಪತ್ತೆಯಾಗಿತ್ತು ಕುಡುಪಿನಲ್ಲಿ ಅನ್ನುವಂಥದ್ದು ಬಹಳಷ್ಟು ಸದ್ದು ಮಾಡಿತ್ತು. ಆದರೆ ಅದು ಅಪರಿಚಿತ ಶವ ಪತ್ತೆಯಾಗಿತ್ತು, ಆದರೆ ಯಾವುದೇ ರೀತಿಯ ಬೆಳವಣಿಗೆಗಳು ಆಗಿರಲಿಲ್ಲ. ಆ ಸಂದರ್ಭ ಮುನೀರ್ ಕಾಟಿಪಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ತಾರೆ. ಈ ಒಂದು ಹತ್ಯೆ ಅಥವಾ ಈ ಒಂದು ಅಪರಿಚಿತ ಶವದ ಸಾವಿನ ಹಿಂದಿರುವಂಥ ಸತ್ಯ ಏನು ಅನ್ನುವಂಥ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಾ ಇದ್ರು. ಸೊ ಹಾಗಿದ್ದಾಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮುನೀರ್ ಕಾಟಿಪಾಳ್ ಅವರಿದ್ದಾರೆ. ಮುನೀರ್ ಅವರೇ, ನಮಸ್ತೆ ಸರ್. ನಮಸ್ತೆ ನಿತಿನ್. ನಮಸ್ತೆ. ಸದ್ಯ ಕುಡುಪಿನಲ್ಲಿ ನಡೆದಿರುವಂತಹ ಅಪರಿಚಿತ ಶವ ಪತ್ತೆ ಪ್ರಕರಣ ಇಂತಹ ಮಟ್ಟಕ್ಕೆ ನಮ್ಮ ಮಂಗಳೂರಿನ ಜನರು ಇಷ್ಟು ಕ್ರೂರ ಮನಸ್ಥಿತಿ ಉಳ್ಳವರ ಅನ್ನುವಂತಹ ಮಟ್ಟಿಗೆ ನಮ್ಮನ್ನ ಪ್ರಶ್ನೆ ಮಾಡುವಷ್ಟಕ್ಕೆ ಬಂದು ತಲುಪಿದೆ. ಈ ಒಂದು ಕೃತ್ಯವನ್ನು ನೋಡಿದಾಗ ಬಹಳಷ್ಟು ನಾಚಿಕೆ ಆಗುತ್ತೆ, ಜೊತೆಗೆ ಶಾಕ್ ಆಗುತ್ತೆ. ಈ ಒಂದು ಮೈಂಡ್ ಸೆಟ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್? ಇಲ್ಲ, ನಮ್ದು ನಿಮ್ದು ಸೇಮ್ ಫೀಲ್. ಒಂದ್ ಕಡೆ ನಾಚಿಕೆ, ಇನ್ನೊಂದು ಕಡೆ ಆಘಾತ, ಎರಡೂ ಆಗ್ತದೆ. ಮತ್ತೊಂದು ಕಡೆ ಭಯನೂ ಆಗುತ್ತೆ. ಕರೆಕ್ಟ್. ಈ ರೀತಿ ಆದ್ರೆ ಮುಂದಕ್ಕೆ ನಮ್ಮ ಮಂಗಳೂರು ಯಾವ ಒಂದು ಸ್ಥಿತಿಗೆ ತಲುಪಬಹುದು. ಒಂದು ಕಾಲದಲ್ಲಿ ಸಜ್ಜನಿಕೆ, ಸೌಜನ್ಯ, ಅತಿಥಿ ಸತ್ಕಾರ, ಎಲ್ಲದಕ್ಕೂ ಕೂಡ ಮಾನವೀಯತೆಗೆ ಎಲ್ಲಕ್ಕೂ ಕೂಡ ಒಂದು ಮಾದರಿಯಾಗಿದ್ದಂತ ಮಂಗಳೂರು, ತುಳುನಾಡು, ಇವತ್ತು ಯಾವುದೋ ಒಬ್ಬ ಅಪರಿಚಿತ, ಯಾವುದೋ ರಾಜ್ಯದಿಂದ ಬಂದ ಅಪರಿಚಿತರನ್ನ ಆತನ ಧರ್ಮನೋ ಇನ್ನೊಂದು ಗುರುತಿನ ಕಾರಣಕ್ಕಾಗಿ 10 ಜನ, 30-40 ಜನ ಸೇರಿ ಹೊಡೆದು ಬಡಿದು ಅಮಾನವೀಯವಾಗಿ ಕೊಲ್ತಾರೆ ಅಂದ್ರೆ ಅದನ್ನ ಅರಗಿಸ್ಕೊಳ್ಳೋದು ಕಷ್ಟ, ಅರಗಿಸೋದು ಕಷ್ಟ. ನನಗೆ ಮಂಗಳೂರಿನ ಜನ ಬಹುಶಃ ಈ ಮತಾಂಧತೆ ನಮ್ ತಲೆ ಒಳಗಡೆ ಬಂದ್ರೆ, ಮತೀಯ ದ್ವೇಷಗಳು ನಮ್ ತಲೆ ಒಳಗಡೆ ಕೂತ್ರೆ ಅದಕ್ಕಿಂತ ದೊಡ್ಡ ಒಂದು ಬಹುಶಃ ಕೆಡುಕುತನ ಇನ್ನೊಂದು ಇಲ್ವೇ ಅಂತ ಅನಿಸ್ತದೆ. ನಮ್ಮನ್ನ ಈ ಮತೀಯ ದ್ವೇಷ ಕುರುಡಾಗಿಸ್ತದೆ. ಒಬ್ಬರನ್ನೊಬ್ರು ಕೊಲೆ ಮಾಡೋದು, ಆ ಕೊಲೆಗಳನ್ನ ಸಂಭ್ರಮಿಸೋದು, ಇದೆಲ್ಲವೂ ಕೂಡ ಬಹುಶಃ ಇಲ್ದಿದ್ರೆ ಮಂಗಳೂರಿನಲ್ಲಿ ಇಂತ ಒಂದು ಜಾಯಮಾನ ನಾವು ಯಾವತ್ತೂ ನೋಡಿದವರಲ್ಲ. ಬಹುಶಃ ಈ ಕೋಮುವಾದ, ಧರ್ಮದ ದ್ವೇಷ ನಮ್ಮ ಎಲ್ಲಾ ಜನರನ್ನು ಕೂಡ ಈ ರೀತಿ ಕುರುಡಾಗಿಸಿದೆ ಅಂತ ನನಗೆ ಅನಿಸ್ತದೆ. ಇದರಿಂದ ಹೊರಬರ್ಲಿಕ್ಕೆ ನಾವು ಮಂಗಳೂರಿನ ಜನ ಸಾಂಘಿಕವಾದಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಜಗತ್ತಿನಲ್ಲಿ ನಾವು ಅತ್ಯಂತ ಕೆಟ್ಟ ಒಂದು ಊರಿನವರಾಗಿ, ಬೇರೆ ಕೆಟ್ಟ ಕಾರಣಕ್ಕಾಗಿ ಇನ್ನು ಮುಂದಕ್ಕೆ ಗುರುತಾಗುವಂತ ಒಂದು ಸ್ಥಿತಿ ಬರ್ತದೇನೋ ಅನ್ನುವಂತ ಒಂದು ಆತಂಕ ಕೂಡ ನಿಮಗೆ ಕಾಣ್ತದೆ. ಕರೆಕ್ಟ್. ನಿಜ. ಯಾಕಂದ್ರೆ ಈ ಒಂದು ಘಟನೆ ನೋಡಿದಾಗ ಒಬ್ಬ ವ್ಯಕ್ತಿಯನ್ನ, ಈ ಬೇರೆ ಸ್ಥಳದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ಈ ರೀತಿ ಹೊಡೆದು ಕೊಲ್ತಾರೆ ಅಂತ ಬಂದಾಗ 25 ಜನರು, ಅದರಲ್ಲಿ 15 ಜನರ ಬಂಧನ ಆಗಿದೆ. ಇವತ್ತು ಪೊಲೀಸ್ ಕಮಿಷನರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು 10 ಜನರಿಗೋಸ್ಕರ ಒಂದು ಹುಡುಕಾಟವನ್ನ ನಾವುಗಳು ಮಾಡ್ತಾ ಇದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಜೊತೆಗೆ ಏನ್ ಸರ್ ಆಕ್ಚುಲಿ ಏನ್ ನಡೆದಿರುವಂಥದ್ದು ಇಲ್ಲಿ? ಯಾಕಂದ್ರೆ ಗೃಹ ಸಚಿವರು ಹೇಳಿದಾಗ, ಗೃಹ ಸಚಿವರಿಗೆ ಈ ವಿಚಾರವನ್ನ ಕೇಳಿದಾಗ ಅವರು ಹೇಳುವಂತಹ ಪ್ರಕಾರ ಅಲ್ಲಿ ಆ ವ್ಯಕ್ತಿ ಕ್ರಿಕೆಟ್ ಆಡುವಂತಹ ಸಂದರ್ಭ ಅಲ್ಲಿಗೆ ಆಗಮಿಸಿದನಂತೆ, ಬಂದಿದ್ದಾನಂತೆ. ಆ ಸಂದರ್ಭ ಆತ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಮಾತನ್ನ ಹೇಳಿದನಂತೆ, ಘೋಷಣೆನೇ ಹೇಳಿದಂತೆ. ಸೊ ದಟ್ಸ್ ವೈ ಅವರಿಗೆ ಕೋಪ ಬಂದು, ಆ ಹುಡುಗರಿಗೆ ಕೋಪ ಬಂದು ಆ ರೀತಿ ಹೊಡೆದಾಕಿದ್ರಂತೆ. ಕೊನೆಯದಾಗಿ ಚಿಕಿತ್ಸೆ ಇಲ್ಲದೆ ಆತ ಸಾವನ್ನಪ್ಪಿದ್ದಾನಂತೆ. ಇದು ಗೃಹ ಸಚಿವರು ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್. ಏನ್ ಹೇಳ್ತೀರಾ ಸರ್ ಅಲ್ಲಿ ಆಕ್ಚುಲಿ ನಡೆದಿರುವಂತದ್ದು ಏನ್ ಕತೆ? ಇದು ಅಲ್ಲಿ ಆತನನ್ನ ಹತ್ಯೆ ಮಾಡಿದ ಗುಂಪೇನಿದೆ, ಆ ಗುಂಪು ನಿಮ್ಗೆಲ್ರಿಗೂ ಗೊತ್ತಿದೆ. ಅದರಲ್ಲಿ ಸೂತ್ರಧಾರ ಇದ್ದದ್ದೇ ಬಿಜೆಪಿಯ ಒಬ್ಬ ಪ್ರಮುಖ ಪದಾಧಿಕಾರಿ, ಅವರ ಏನೋ ರವೀಂದ್ರ ನಾಯಕ್. ಅವರ ಹೆಂಡತಿಯಲ್ಲಿ ಸ್ಥಳೀಯವಾಗಿ ಕಾರ್ಪೊರೇಟರ್ ಕೂಡ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರು ಸಾಮಾನ್ಯವಾಗಿ ಮುಸ್ಲಿಮರ ಮೇಲೆ ಇಂತಹ ಆರೋಪಗಳನ್ನ ಹೊರಿಸ್ತಾನೆ ಇರ್ತಾರೆ. ನಾವು ಒಂದು ಸಾಮಾನ್ಯ ಮಿನಿಮಮ್ ಒಂದು ಕನಿಷ್ಠ ಒಂದು ಜ್ಞಾನವನ್ನ ಉಪಯೋಗಿಸಿದ್ರು ಕೂಡ ಒಬ್ಬ ಹೊರ ರಾಜ್ಯದಿಂದ ಬಂದಂತ ಒಬ್ಬ ವ್ಯಕ್ತಿ ಇಂತ ಒಂದು ಗುಂಪಿನ ಮಧ್ಯೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಹಾಕ್ಲಿಕ್ಕೆ ಯಾಕೆ ಆಗ್ತಾನೆ? ಅಂತ ಉದ್ದೇಶ, ಅಂತ ಅವಶ್ಯಕತೆ ಏನಿದೆ? ಅಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹಾಕುವಂತ ಅವಶ್ಯಕತೆ ಏನಿದೆ ಅವನಿಗೆ? ಇದು ಇವರ ಇವರ ದೇಶದಿಂದ ಹೊಡೆದು ಕೊಂದ ಮೇಲೆ ಈ ರೀತಿ ಮಾಡಿದಂತ ಇವರ ಆರೋಪ ಮಾಡಬಹುದು. ಆದ್ರೆ ನಾವು ಪೊಲೀಸ್ ಇಲಾಖೆನೋ, ಸರ್ಕಾರನೋ, ನಾಗರಿಕ ಸಮಾಜನೋ, ಮಾಧ್ಯಮಗಳು ಇದನ್ನು ಯಾವ ರೀತಿ ಹೋಗ್ಬೇಕು? ನಾವು ನಮ್ಮ ಒಂದು ಕನಿಷ್ಠ ಪ್ರಜ್ಞೆಯನ್ನ, ಕನಿಷ್ಠ ತಿಳುವಳಿಕೆಯನ್ನ, ಒಂದು ಸಾಮಾನ್ಯ ಜ್ಞಾನವನ್ನ ನಾವು ಅಪ್ಲೈ ಮಾಡ್ಬೇಕಲ್ವಾ? ಒಂದು ವೇಳೆ ಒಬ್ಬ ಭಯಂಕರ ಧೈರ್ಯಸ್ಥ ತನ್ನ ಸ್ವಂತ ಊರಿನಲ್ಲಿಯೂ ಕೂಡ ನಿಂತು ಆತನ ಮನಸ್ಸಿನ ಒಳಗಡೆ ಆ ರೀತಿಯಾದಂತ ದೇಶ ವಿರೋಧಿ ಮನೋಭಾವ ಒಂದು ವೇಳೆ ಇದ್ರೂ ಕೂಡ ಆತ ಆ ರೀತಿ ಮಾತಾಡ್ಲಿಕ್ಕೆ ಧೈರ್ಯ ತೋರಿಸ್ತಾನ? ಈಗ ಅದರಲ್ಲೂ ಈಗಿರುವಂತ ವಾತಾವರಣದಲ್ಲಿ ಅಂತಹದ್ದಾದ್ರೆ ಸರ್ಕಾರವೇ ಆತನನ್ನ ಮುಲಾಜಿಲ್ಲದ ಆತನ ಮನೆಗಳನ್ನ ಡಾಮಿನೇಟ್ ಮಾಡುವಂತಹದ್ದು ನಾವು ಬೇರೆ ಬೇರೆ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಒಬ್ಬ ಯಾವುದೋ ಹೊರ ರಾಜ್ಯದ ತೀರಾ ಒಬ್ಬ ಬಲಹೀನ ವ್ಯಕ್ತಿ ಇಂತಹ ಒಂದು ಘೋಷಣೆ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಮೊನ್ನೆ ರಾತ್ರಿ ಬಂದಿತ್ತು. ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ. ಪೊಲೀಸರನ್ನು ನೋಡುವಾಗ್ಲೂ ಆಶ್ಚರ್ಯ ಆಗ್ತದೆ. ನಮ್ಗೆ ಮೊನ್ನೆ
ಭಾನುವಾರ ರಾತ್ರಿನೇ ಗೊತ್ತಿದೆ ಈ ರೀತಿಯ ಕಾರಣಕ್ಕೆ ಒಬ್ಬನನ್ನು ಹೊಡೆದಾಕಿದ್ದಾರೆ ಅನ್ನುವಂಥದ್ದು ಇವರಿಗೆ ಗೊತ್ತಿತ್ತು. ಪೊಲೀಸ್ ಕಮಿಷನರ್ ಅವರಿಗೆ ನಿನ್ನೆ ಮಧ್ಯಾಹ್ನ ಗೊತ್ತಾಗ್ತದೆ 24 ಗಂಟೆ ನಂತರ. ಅದು ಬೇರೆ ಪ್ರಶ್ನೆ. ಆವಾಗ್ಲೇ ಹೇಳಿದ್ರು ಈ ರೀತಿ ಕತೆ ಹೇಳ್ತಾ ಇದ್ದಾರೆ ಮುನಿರನ್ನ ಇವರೀಗ ಅಂತ ನನಗೆ ಅಲ್ಲಿ ಸ್ಥಳೀಯರೇ ಹೇಳಿದ್ರು. ಈಗ ಇದು ಪಾಕಿಸ್ತಾನ ಜಿಂದಾಬಾದ್ ಹಾಕಿದ, ಭಾರತ ವಿರೋಧಿ ಘೋಷಣೆ ಹಾಕಿದ ಅಂತ ಕತೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಇವರಿಗೆ ಅಮಾನವೀಯ ಅನಾಗರಿಕ ನಡವಳಿಕೆಯನ್ನು ಸಮರ್ಥಿಸ್ಕೊಳ್ಬೇಕಲ್ಲ, ಅದಕ್ಕಾಗಿ ಅದನ್ನ ಒಬ್ಬ ಗೃಹ ಸಚಿವರು ಕೂಡ ಅದೇ ಡೈಲಾಗ್ ಅನ್ನು ಹಂಗೆ ಮಾತಾಡಿದ್ರೆ ಹೇಗೆ? ಅಲ್ಲ ಇದಕ್ಕೆ ಇದನ್ನ ನ್ಯಾಯೀಕರಿಸಿಂತ ಒಂದು ಬರ್ಬರ ಕೃತ್ಯವನ್ನು ನ್ಯಾಯೀಕರಿಸುವಂತ ಒಂದು ಪ್ರಯತ್ನ ಅದಷ್ಟೇ. ಈಗ ನೋಡಿ, ಗೃಹ ಸಚಿವರು ಈ ವಿಚಾರವನ್ನ ಹೇಳಿದ್ದಾರೆ ಅಂತ ಬಂದಾಗ ಅವರು ಹೇಗೆ, ನಮ್ಗೆ ಶಾಕ್ ಆಗಿರುವಂತ ಗೃಹ ಸಚಿವರಿಗೆ ಈ ವಿಚಾರ ಯಾರು ಹೇಳಿದ್ರು, ಹೇಗೆ ಗೊತ್ತಾಯ್ತು? ಯಾಕಂದ್ರೆ ಇಲ್ಲಿ ಹೋಮ್ ಮಿನಿಸ್ಟರ್ ಇವರು ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಹೇಳಲಿಲ್ಲ. ಇಲ್ಲ ಅದೇ ಹೇಳುವಂತ ಇಲ್ಲಿಯ ಪೊಲೀಸ್ ಇವ್ರಿಗೆ ಯಾರು ಗೊತ್ತಾಯ್ತು? ಇಲ್ಲಿಯ ಯಾರ ಅವರ ಪಕ್ಷದವರು ಹೇಳ್ಕೊಟ್ರ? ನಮ್ಗೆ ಗೊತ್ತಿಲ್ಲಪ್ಪ. ನಾವು ಅದನ್ನೇ ಕೇಳೋದು. ನೋಡಿ, ಇಲ್ಲಿ ಪೊಲೀಸ್ ಕಮಿಷನರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಕರೆದ್ರು, ಅವರು ಕೂಡ ಎಲ್ಲೂ ಕೂಡ ಹೇಳಿಲ್ಲ ಈ ವಿಚಾರವನ್ನ. ಅವರು ಕೂಡ ಗೊತ್ತಿಲ್ಲ, ನಾನು ಎಂಕ್ವೈರಿ ಮಾಡ್ತೀನಿ ಅಂತ ಹೇಳ್ತಾರೆ ಪೊಲೀಸ್ ಕಮಿಷನರ್. ಬಟ್ ಸ್ಟಿಲ್ ಇಲ್ಲಿ ಹೇಗೆ ಗೊತ್ತಾಯ್ತು ಅಂದ್ರೆ, ಪರಮೇಶ್ವರ್ಗೆ ಈ ಮಾಹಿತಿ ಕೊಟ್ಟವರು ಯಾರು, ಪರಮೇಶ್ವರ್ಗೆ ಹೇಗೆ ಗೊತ್ತಾಯ್ತು ವಿದೌಟ್ ಪೊಲೀಸ್ ಕಮಿಷನರ್ ಸಂಬಂಧಪಟ್ಟ ಅಧಿಕಾರಿಗಳ ಬದಲಾಗಿ ಹೇಗೆ ಗೊತ್ತಾಯ್ತು ಅನ್ನೋದು ಪ್ರಶ್ನೆ. ಹಲೋ, ಎಸ್ ಸರ್, ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ, ಸ್ವಲ್ಪ ಜೋರಾಗಿ ಹೇಳಿದ್ರು. ಈಗ ಎಸ್ ಮುನೀರ್ ಕಾಟಿಪಾಳ್ ಅವರೇ, ನೋಡಿ, ಗೃಹ ಸಚಿವರಿಗೆ ಈ ಮಾಹಿತಿಯನ್ನು ಕೊಟ್ಟವರು ಯಾರು, ಗೃಹ ಸಚಿವರಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿ, ಆ ವ್ಯಕ್ತಿ ಈ ರೀತಿ ಆಯ್ತು ಪೊಲೀಸ್ ಇದ್ರ ಬಗ್ಗೆ ಗೃಹ ಸಚಿವರೇ ಸ್ಪಷ್ಟೀಕರಣ ಕೊಡಬೇಕು. ನಾನ್ ನಿನ್ನೆ ಹೇಳಿದ್ದೆ, ಈ ಪ್ರಕರಣದ ಸೂಕ್ಷ್ಮತೆ ನನಗೆ ನಿನ್ನೆ ಬೆಳಿಗ್ಗೆನೆ ಗೊತ್ತಾಗಿ ಹೋಗಿತ್ತು. ನಾನು ಅದಕ್ಕೆ ನೀವು ನನ್ನ ಪತ್ರಿಕಾ ಹೇಳಿಕೆಯನ್ನು ಗಮನಿಸಿರ್ಬೋದು. ಫಸ್ಟ್ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ, ಮೀಡಿಯಾಗಳಿಗೂ ಕೂಡ ನಮ್ಮ ಪಕ್ಷದ ವತಿಯಿಂದ ಒಂದು ಮೀಡಿಯಾ ರಿಲೀಸ್ ಕೊಟ್ಟೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ಇಂಥ ಒಂದು ಬರ್ಬರ ಕೃತ್ಯ ನಡೆದಿದೆ, ಅದು ಕೂಡ ಮತೀಯ ಗುರುತಿನ ಆಧಾರದಲ್ಲಿ ನಡೆದಿದೆ. ಇದು ನಮ್ಮ ಪಾಲ್ಗಾಮ್ ಘಟನೆ ಹಿನ್ನೆಲೆಯಲ್ಲಿ ಇದು ಬೇರೆ ರೀತಿಯ ರಾಜಕಾರಣದತ್ತ ತಿರುಗ್ತಾ ಇದೆ. ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯ ಮಂಗಳೂರಿನಲ್ಲಿ ನಡೆದಿರುವ ಘಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಆಸ್ಥೆಯಿಂದ ಈ ಪ್ರಕರಣವನ್ನ ಗಮನಿಸಬೇಕು, ಅವರೇ ಇದರ ಎಲ್ಲಾ ತನಿಖೆ ಇನ್ನೊಂದರ ಕುರಿತು ಗಮನವನ್ನ ಹರಿಸಬೇಕು ಅಂತ ಹೇಳಿದ್ದೆ. ಈಗ ಗೊತ್ತಾಯ್ತಲ್ಲ, ಈಗ ಗೃಹ ಸಚಿವರಿಗೂ ಕೂಡ ಸೂಕ್ಷ್ಮತೆ ಕೊರತೆ. ಅವ್ರು ನೋಡಿ, ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತ ಹೇಳಿಕೆ ಬಹುತೇಕ ಸಂದರ್ಭದಲ್ಲಿ ತೂಕವೇ ಇಲ್ಲದಂತ ಹೇಳಿಕೆ. ಇವರು ಇದನ್ನ ಹೇಳ್ಬೇಕಾಗಿದ್ದೇನು, ಗುಂಪು ಈ ರೀತಿ ಆರೋಪವನ್ನ ಮಾಡಿದೆ ಅಂತ ಹೇಳ್ಬೇಕಿತ್ತೆ ಹೊರತು ಇವರು ಈ ರೀತಿ ಅವನು ಹೇಳಿದಾನೆ ಅಂತ ಹೇಳಲಿಕ್ಕೆ ಏನಿದೆ ಆಧಾರ? ಪೊಲೀಸ್ ಕಮಿಷನರ್ ಹೇಳ್ಬೇಕಲ್ಲ. ಒಬ್ಬ ಹೊರ ರಾಜ್ಯದವನು ಬಂದು ಇಲ್ಲಿ ಬಂದು ಪಾಕಿಸ್ತಾನದಿಂದ ಬಂದು ಇವರ ಮೈದಾನವನ್ನು ಹುಡ್ಕೊಂಡು ಹೋಗಿ ಇವರ ಮಧ್ಯೆ ಹೋಗಿ ಅಂತ ಘೋಷಣೆಯನ್ನು ಹಾಕ್ತಾನೆ. ಅಲ್ಲಿ ಬಿಜೆಪಿ ಒಬ್ಬ ಮುಖಂಡನು ಹಾಜರಿರ್ತಾನೆ. ಇದೆಲ್ಲ ನಂಬ್ಲಿಕ್ಕೆ ಸಾಧ್ಯ ಇದೆಯಾ? ಕರೆಕ್ಟ್, ನಿಜ ಶಾಕಿಂಗ್ ಆಗಿರುವಂತ ವಿಚಾರ. ಯಾಕಂದ್ರೆ ನಮ್ಗಳಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಈಗ ಆಗಿರಬಹುದು ಅನ್ನುವಂಥದ್ದು, ಆಗಿದೆ ಅನ್ನುವಂಥದ್ದನ್ನ ಗೃಹ ಸಚಿವರು ಹೇಳ್ತಾರೆ. ಇದೇ ಶಾಕಿಂಗ್ ಆಗಿರುವಂಥದ್ದು. ಅಂದ್ರೆ ಇವೆಲ್ಲದರ ಜೊತೆಗೆ ಈ ಒಂದು ಘಟನೆಯನ್ನು ಕೂಡ ಈ ರೀತಿ ಬಣ್ಣ ಬಳಿಯಲಾಗ್ತಾ ಇದೆ ಅನ್ನೋದು ತಾವು ಹೇಳ್ತಾ ಇರುವಂಥದ್ದು ಸರ್. ಹೌದು ಅಲ್ವಾ? ಅದ್ರಲ್ಲಿ ಏನಂದ್ರೆ ಇನ್ನೊಂದು ನೋಡಿ, ಗೃಹ ಸಚಿವರು ಹಾಗೆ ಹೇಳ್ತಾರೆ, ಉಸ್ತುವಾರಿ ಸಚಿವರು ಅನ್ಯ ಕೋಮು ಅಂತ ಹೇಳ್ತಾರೆ. ಅನ್ಯ ಕೋಮಿನವರು ಹೊಡೆದವರು ಕ್ರಿಕೆಟ್ ಆಡ್ತಾ ಇದ್ದ ಯುವಕರು, ಹೊಡೆದು ಬಲಿಪಶು ಅನ್ಯ ಕೋಮಿನವನು ಅಂತ ಏನ್ ಅರ್ಥ? ಮುಸ್ಲಿಮರನ್ನ ಅನ್ಯರನ್ನಾಗಿಸುವಂತಹದ್ದು ಆ ನರೇಟಿವ್ ಅನ್ನ ಒಂದು ಸೆಕ್ಯುಲರ್ ಸರ್ಕಾರದ ಒಬ್ಬ ಉಸ್ತುವಾರಿ ಸಚಿವನ ಹೇಳ್ಬಿಟ್ರೆ, ಗೃಹ ಸಚಿವರಿಂದ ಹೇಳಿಕೆಯನ್ನ ಕೊಟ್ಟು ಬಿಟ್ರೆ ಮುಂದಕ್ಕೆ ಇದೆಲ್ಲವೂ ಕೂಡ ಸಹಜ ಅನ್ನೋ ರೀತಿಯಲ್ಲಿ ಆಗೋದಿಲ್ವಾ? ಒಂದು ನಾಗರಿಕ ಸಮಾಜದ ಒಂದು ಪ್ರಜ್ಞೆಯನ್ನೇ ನಾವು ಕಳ್ಕೊಂಡ ರೀತಿಯಲ್ಲಿ ಆಗೋದಿಲ್ವಾ? ಅದರಿಂದಾಗಿ ಇದನ್ನ ನಾವು ಇಡೀ ಮಂಗಳೂರಿನ ಜನ ಒಕ್ಕರಲಿನಿಂದ ವಿರೋಧ ಮಾಡಬೇಕು. ಈ ರೀತಿದ್ದು ಹಿಂಸೆಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಸಂದರ್ಭದಲ್ಲಿ ನಡೆದಿದೆ, ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇಂಥದ್ದು ನಡೆದಾಗ ನಾವು ಒಕ್ಕರಲಿನಿಂದ ವಿರೋಧ ಮಾಡಬೇಕು. ನಾವು ಬೇರೆ ಬೇರೆ ಕಡೆ ಹೋಗ್ತೀವಲ್ಲ, ಎಷ್ಟು ಅಸಹಾಯಕರಾಗಿರ್ತೀವಿ. ನಾವು ಹೊರ ರಾಜ್ಯಕ್ಕೋ ಹೊರ ದೇಶಕ್ಕೋ ಹೋದಾಗ ಅಲ್ಲಿ ಒಂದು ಗುಂಪು ನಮ್ಮನ್ನು ಇದೇ ರೀತಿಯಲ್ಲಿ ಯಾವುದೋ ಒಂದು ಆರೋಪವನ್ನು ಹೊಡೆದುಕೊಂಡು ಇಂಥ ಲೇಬಲ್ ಅಂಟಿಸ್ಬಿಟ್ರೆ ಆ ಕುಟುಂಬದ ಸ್ಥಿತಿ ಹೇಗಾಗ್ಬೇಡ? ಎಷ್ಟೊಂದು ಹಿಂಸೆ ಅನುಭವಿಸಿ ಆತ ಸತ್ತಿದ್ದಾನೆ. ನಾವು ಮಂಗಳೂರಿನ ನಾಗರಿಕರು ಈ ಕೃತ್ಯದ ಬಗ್ಗೆ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಮತ್ತು ನಾವೆಲ್ಲರೂ ಕೂಡ ತಲೆ ತಗ್ಗಿಸಿ ಇದರ ಬಗ್ಗೆ ಒಂದು ನಮ್ಮಿಂದ ಆಗಿರುವಂತ ತಪ್ಪಿನ ಬಗ್ಗೆ ಒಂದು ಅವಲೋಕನವನ್ನ ಮಾಡಿಕೊಳ್ಬೇಕಾಗಿದೆ ಅಂತ ನನ್ಗೆ ಅನಿಸ್ತದೆ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಈ ಒಂದು ಅಪರಿಚಿತ ಶವ ಪತ್ತೆ ಪ್ರಕರಣ ಒಂದು ಹಂತಕ್ಕೆ ಬಂದು ತಲುಪಿದೆ. ಜೊತೆಗೆ ಈ ರೀತಿ ಇವರ ಬಂಧನ ಆಗಿದೆ ಅಂತ ಬಂದಾಗ ಎಸ್ ತಾವು ಧ್ವನಿಯನ್ನು ಎತ್ತಿದ್ರಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಮುನೀರ್ ಕಾಟಿಪಾಳ್ ಅವರು. ಯಾಕಂದರೆ ಇದು ನಿಜವಾಗ್ಲೂ ಕೂಡ ಮಾನವೀಯ ಸಮಾಜ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇದು. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಇಷ್ಟು ಜನ ಸೇರಿ ಕೊಂದು ಹಾಕ್ತಾರೆ ಅಂತ ಬಂದಾಗ, ಹತ್ಯೆಯನ್ನು ಮಾಡ್ತಾರೆ ಅಂತ ಬಂದಾಗ ಬಹಳಷ್ಟು ಶಾಕಿಂಗ್ ಆಗಿರುವಂತಹ ಘಟನೆ ನಮ್ಮ ಮಂಗಳೂರಿನಲ್ಲಿ ನಡೆದಿರುವಂಥದ್ದು. ನಡಿಬಾರ್ದಿತ್ತು, ನಡೆದಿದೆ. ಹೇಗೆ ಬರುತ್ತೆ ಇಂತಹ ಮನಸ್ಥಿತಿಗಳು, ಇಂತಹ ಮೈಂಡ್ಸೆಟ್ಗಳು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಇಲ್ಲಿ ಪೊಲೀಸ್ ಕಮಿಷನರು ಅಂಥ ಸ್ಟೇಟ್ಮೆಂಟನ್ನು ಕೊಡಲೇ ಇಲ್ಲ.
ಪೊಲೀಸ್ ಕಮಿಷನರ್ ಏನೂ ಹೇಳಿಲ್ಲ. ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು ಮತ್ತೊಂದು ವಿಚಾರವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಇಂತಹ ವಿಕೃತ ಮನಸ್ಥಿತಿಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ಮಂಗಳೂರಿನಲ್ಲಿ. ಬಹಳಷ್ಟು ಶಾಕಿಂಗ್ ಆಗಿರುವಂತಹ ಅಪ್ಡೇಟ್ಸ್ ಇದು. ಇಪ್ಪತ್ತೈದು ಜನರು ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನ, ಹೊರ ರಾಜ್ಯದ ಒಬ್ಬ ವ್ಯಕ್ತಿಯನ್ನ ಹೊಡೆದು ಕೈಯಿಂದ ಕಾಲಿನಿಂದ ತುಳಿದು ಬ್ಯಾಟ್ನಿಂದ ತುಳಿದು ಆತನ ಬೆನ್ನು ಮೂಳೆಯನ್ನ ಮುರಿದು ಹಾಕ್ತಾರೆ ಅಂತ ಬಂದಾಗ, ಆತ ಚಿಕಿತ್ಸೆ ಇಲ್ಲದೆ ನರಳಿ ಸಾವನ್ನಪ್ತಾನೆ ಅಂತ ಬಂದಾಗ, ಎಲ್ಲಿ ಹೋಗಿದೆ ಮನುಷ್ಯತ್ವ, ಎಲ್ಲಿ ಹೋಗಿದೆ ಮಾನವೀಯತೆ? ಸಣ್ಣ ಪ್ರಾಣಿಗಳನ್ನು ಕೂಡ ಕೊಲ್ಲಬಾರ್ದು ಅನ್ನುವಂತಹ ಮೈಂಡ್ಸೆಟ್ ಇರುವವರು ನಾವುಗಳು ಯಾಕೆ ಇಷ್ಟು ಕ್ರೂರಿಯಾದ್ವಿ ಅನ್ನುವಂತಹ ಪ್ರಶ್ನೆ. ಒಂದು ಹೊರ ರಾಜ್ಯದಿಂದ ದುಡಿಲಿಕ್ಕೆ ಬಂದಂತಹ ಒಂದು ಜೀವವನ್ನು ಈ ರೀತಿ ತಾವುಗಳು ಬಲಿ ಪಡೆದುಕೊಳ್ತೀರಿ ಅಂತ ಬಂದಾಗ, 25 ಜನರು ಸೇರಿಕೊಂಡು ಹೊಡೆದಾಕ್ತೀರಿ ಗುಂಪಿನಲ್ಲಿ ಅಂತ ಬಂದಾಗ ಶಾಕಿಂಗ್ ಆಗಿರುವಂತಹ ಘಟನೆ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕು. ಮಂಗಳೂರಿನ ಜನರು, ಇಲ್ಲಿ ಜಾತಿ ಧರ್ಮ ಅನ್ನೋದು ಯಾವುದೂ ಬರಲ್ಲ, ಇಲ್ಲಿ ಬರುವಂಥದ್ದು ಮಾನವೀಯತೆ. ಎಲ್ಲಿ ಹೋಗಿದೆ ನಮ್ಮಗಳ ಮಾನವೀಯತೆ ಅನ್ನುವಂಥದ್ದು? ಇಂತಹ ಕ್ರೂರ ಮನಸ್ಥಿತಿಗಳು ಕೂಡ ನಮ್ಮ ನಡುವೆ ಇದೆ ಅನ್ನುವಂಥದ್ದು ಭಾಳಷ್ಟು ಖೇದಕರವಾಗಿರುವಂಥ ಸಂಗತಿ ಅಂತ ಹೇಳ್ತಾ, ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಆಗಬಾರ್ದು, ಜೊತೆಗೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ, ಇದು ಇವತ್ತಿನ ಸುದ್ದಿ. ಇವತ್ತಿನ ದಿನ ನಡೆದಿರುವಂತಹ 2 ಬಿಗ್ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.